ಅನ್ನುವಂಥದ್ದು. ನಗರ ಭಾಗದಲ್ಲಿ ಒಂದು ನೀವು ತಿಳ್ಕೊಂಡ್ರೆ, ಗ್ರಾಮೀಣ ಭಾಗಕ್ಕೆ ಹೋದಾಗ ಮತ್ತೊಂದು ನೀವು ತಿಳ್ಕೊಂಡ್ರೆ. ಮೊದಲು ನೀವು ನಗರ ಭಾಗದಲ್ಲಿ ತಿಳ್ಕೊಂಡ್ರಿ, ನೀವು ಎಂತೆಂಥ ಜನರೆಲ್ಲ ರೀಚ್ ಆದ್ರಿ, ಹೇಗಿದ್ರು? ನಾವೀಗ ನಗರದಲ್ಲಿ ನಾವೀಗ ಮೇನ್ ರೋಡಲ್ಲಿ ಹೋಗುವಾಗ ನಮಗೆ ಅಷ್ಟು ಪ್ರಾಬ್ಲಮ್ ಗೊತ್ತಾಗೋದಿಲ್ಲ. ನಾವು ಯಾವಾಗ ಇಂಟೀರಿಯರ್ ಹೋಗ್ತೇವೆ, ಇಲ್ಲೇ ಮಂಗಳೂರು ಒಳಗೇನೆ, ನೀವು ಈ ಕುಂಜತ್ಬೈಲ್, ಕೂಲೂರು, ಈ ಬಂದರ್ ಆಗಿರ್ಬೋದು, ನೀವು ಯಾವಾಗ ನಿಮಗೆ ಹೋಗ್ತೀರಿ ಅದರೊಳಗೆ, ನಮ್ಮ ಸಿಟಿ ಒಳಗೇನೆ ತುಂಬ ಕಷ್ಟದಲ್ಲಿದ್ದಾರೆ ಜನರು. ನಮಗೆ ಈಗ ಜಸ್ಟ್ ಕಾರಲ್ಲಿ ಹೋಗಿ ಬರುವಾಗ ನಮಗೇನು ಅದೇನು ಗೊತ್ತಾಗೋದಿಲ್ಲ. ಯಾವಾಗ ನೀವು ಫೀಲ್ಡಿಗೆ ಇಳಿತೀರಲ್ಲ, ಜನರಿಗೆ ನೀವು ನಿಮ್ಮ ಫುಡ್ಡನ್ನು ಮುಟ್ಟಿಸಬೇಕು, ನೀವು ಯಾರಿಗೆ ಇದು ಡೈಲಿ ಫುಡ್ ಸಿಕ್ಕಲಿಕ್ಕೆ ಕಷ್ಟ ಆಗ್ತಿದೆ, ನಮ್ಮ ಸ್ಟಾಫ್ ಎಲ್ಲ ಅದನ್ನೆಲ್ಲ ಫಸ್ಟ್ ಹೋಗಿ ನೋಡಿ ಬರ್ತಾರೆ. ಸೊ ಅಲ್ಲಿ ನಮ್ಮನ್ನು ಕೊಂಡೋಗುವಾಗ ನಾವು ಥಿಂಕ್ ಮಾಡ್ತೇವೆ, ಇಷ್ಟು ಸಲ ನಾನು ಇದು ರೋಡಿಂದ ಪಾಸ್ ಆಗಿದ್ದೇನೆ, ಆದರೆ ನಾನು ಇಷ್ಟೇ ಒಂದು 200-300 ಮೀಟರ್ಸಲ್ಲಿ ಎಷ್ಟು ಜನರು ಇಷ್ಟು ಕಷ್ಟದಲ್ಲಿದ್ದಾರೆ ಅಂತ ನನಗೆ ಇಷ್ಟು ವರ್ಷ ಗೊತ್ತಾಗಿರಲಿಲ್ಲ. ಸೊ ಈ ಟೈಮಲ್ಲೆಲ್ಲ ಗೊತ್ತಾಗಿದೆ ಅಂತ. ಕ್ಯಾನ್ಸರ್ ಇದ್ದ ತಂದೆ ಮತ್ತು ಮಗನಿಗೆ ಕ್ಯಾನ್ಸರ್, ತಾಯಿ ಮನೆ ಕೆಲಸ ಮಾಡಿ ಇದು ಅವರ ಫ್ಯಾಮಿಲಿಯನ್ನು ನೋಡ್ಕೊಳ್ತಾರೆ. ಕೆಲವರಲ್ಲಿ ಮನೆಯಲ್ಲಿ ಅವರ ಮಕ್ಕಳಿಗೆಲ್ಲ ಸೈಡ್ ಬಿದ್ದಿದೆ, ಇನ್ಕಮ್ ಇಲ್ಲ. ನೀವು ಅದೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡುವಾಗ ನಿಮ್ಮ ಎಂಟೈರ್ ಮೈಂಡ್ ಸೆಟ್ ಎಲ್ಲ ಚೇಂಜ್ ಆಗ್ತದೆ. ಹಾಗಾದರೆ ಅವರಿಗೆ ಲಾಕ್ಡೌನ್ ಮಾತ್ರ ಅಲ್ಲ, ಅವ್ರ ಲೈಫೇ ಸ್ಟ್ರಗಲ್, ಅವರು ಲೈಫೇ ಸ್ಟ್ರಗಲ್. ಅವರಿಗೆ ಈಗ ನಮಗೆ ಬರ್ಗರ್ ಬೇಕಂತ ಕೇಳಿದರೆ ನಾವು ಬೇಡ ಅಂತ ಹೇಳ್ತೀವಲ್ಲ, ಯಾಕಂತ ತಿಂದು ಸಾಕಾಗಿದೆ. ಹೌದು, ಅವರಿಗೆ ಬರ್ಗರ್ ಅಂತ ಹೇಳಿದರೆ ಉಂಟಲ್ಲ, ಅದು ಲೈಫಲ್ಲಿ ಒನ್ ಟೈಮ್ ಸಿಕ್ಕುವ ಚಾನ್ಸ್ ಅದು. ಪಿಜ್ಜಾ, ಬರ್ಗರ್ ಅಂದರೆ ಅಷ್ಟು ಡಿಫಿಕಲ್ಟಲ್ಲಿದ್ದಾರೆ. ಕರೆಕ್ಟ್. ನಾವು ಹೇಳ್ತೀವಲ್ಲ, ಇಂಡಿಯಾ ಇದು ಗ್ರೋಯಿಂಗ್ ಎಕಾನಮಿ.